ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜನೆ ವಿಶೇಷ ಕಾರ್ಯಕ್ರಮ. ಯಶಸ್ಸು ಅನ್ನೋದು ಅತ್ಯಂತ ಅಮೂಲ್ಯವಾದ ಸಂಪತ್ತು. ಇದನ್ನು ಗಳಿಸಬೇಕಾದ್ರೆ ಅತ್ಯಂತ ಕಠಿಣ ಪರಿಶ್ರಮ ಹಾಗೂ ಒಂದಿಷ್ಟು ಅದೃಷ್ಟದಿಂದ ಸಾಧ್ಯ. ಈ ನಮ್ಮ ಕಾರ್ಯಕ್ರಮದಲ್ಲಿ ಅದೆಷ್ಟೋ ಸಾಧಕಿಯರನ್ನು ನಿಮಗೆ ಪರಿಚಯಿಸಿದ್ದೇವೆ. ಹಾಗೆ ಅವರ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಪ್ರವೃತ್ತಿಪರ ಸಾಧನೆ ಮಾಡಿದ್ದ ಅದೆಷ್ಟೋ ಸಾಧಕಿಯರನ್ನು ನೀವು ನೋಡಿದ್ದಾರೆ. ಹಾಗೆ ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ. ಇವರು ವೃತ್ತಿಪರ ಸಾಧನೆ ಮಾಡಿದ್ದಾರೆ. ವೈದ್ಯೋ ನಾರಾಯಣ ಹರಿ ಎಂಬುವ ವಾಕ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಬನ್ನಿ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಮಸ್ತೆ. ಈ ದಿನ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಾಣಿಶ್ರೀ ಐತಾಳ್. ಇವರು ಆಯುರ್ವೇದಿಕ್ ವೈದ್ಯಕೀಯದಲ್ಲಿ BAMS ಹಾಗೂ MD ಅನ್ನು ಮಾಡಿದ್ದಾರೆ. ಹಾಗೂ ಕೊರೋನಾ ಸಂದರ್ಭದಲ್ಲಿ ಅದೆಷ್ಟೋ ಕೊರೋನಾ ಪೀಡಿತ ರೋಗಿಗಳಿಗೆ ಔಷಧಿಯನ್ನು ನೀಡಿ ಉಚಿತ ಆಹಾರ ಕಿಟ್ಗಳನ್ನು ನೀಡಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಈ ದಿನ ಅವರು ನಮ್ಮೂರಿನ ಜಾಣೆಯ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಬನ್ನಿ ಅವರಿಂದಲೇ ಅವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಳಿದ್ದೇನೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದ್ದೇನೆ. ಅದಕ್ಕೆ ಉತ್ತಮವಾದ ಉದಾಹರಣೆ ನೀವು. ಮೊದಲನೇದಾಗಿ ಕೇಳಬೇಕಾದ್ರೆ, ಇಷ್ಟೆಲ್ಲ ಒಂದು ಸಮಾಜ ಸೇವೆ ಮಾಡಿದ ನೀವು ಈಗ ಹೇಗಿದ್ದೀರಾ? ಸಮಾಜ ಸೇವೆ ಮಾಡುವುದು ಎಲ್ಲರ ಕರ್ತವ್ಯವೇ. ಅದು ಒಬ್ಬರು ಇಬ್ಬರು ಮಾಡಬೇಕಂತಿಲ್ಲ. ಒಬ್ಬ ಮನುಷ್ಯ ಅಂತ ಜನ್ಮ ತಗೊಂಡ ಮೇಲೆ ಅವನಿಗೋಸ್ಕರ ಬದುಕುವುದಲ್ಲದೆ ಸಮಾಜಕ್ಕೋಸ್ಕರ ಬದುಕಬೇಕಂತ ನಮ್ಮ ವೇದ ಪುರಾಣಗಳಲ್ಲೇ ಹೇಳಿದ್ದಾರೆ. ಸೊ ಅದನ್ನು ನಾನು ನನ್ನ ಪ್ರೊಫೆಷನ್ ಮೂಲಕ ಎಷ್ಟು ಆಗ್ತದೆ, ನನ್ನ ಶಕ್ತಿ ಮೀರಿ ಎಷ್ಟು ಆಗ್ಬೋದು ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ನಾನು ಮುಂದೆ ಬರ್ತಾ ಇದ್ದೇನೆ. ಇನ್ನಷ್ಟು ಬಹಳ ದೊಡ್ಡ ಸಾಧನೆ ಅಂತ ನಾನು ಹೇಳೋದಿಲ್ಲ. ಇನ್ನಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಬಾಕಿ ಇದೆ. ಸಮಾಜದಲ್ಲಿ ಇನ್ನಷ್ಟು ಆಯುರ್ವೇದದ ಬಗ್ಗೆ ಆಗಲಿ ಅಥವಾ ವೈದ್ಯಕೀಯ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಅರಿವಿಕೆ ಅಥವಾ ಅವೇರ್ನೆಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮೂಡಿಸ್ಬೇಕು. ಭಾಳ ದೊಡ್ಡ ಕರ್ತವ್ಯ ಇದೆ. ಇದು ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಥವಾ ಒಂದು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ ಬಿಗಿನಿಂಗ್ ಅಂತ ಹೇಳ್ಬೋದು ಅಂತ ನಾನು ಇಷ್ಟಪಡ್ತೇನೆ. ಇಷ್ಟೆಲ್ಲ ಒಂದು ಸಮಾಜ ಸೇವೆ ಮಾಡಿ ಅದರ ಮುಖಾಂತರ ಸಾಧನೆ ಮಾಡಿದ ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತಾ ಹೋಗಿ. ನೀವು ಎಲ್ಲಿ ಹುಟ್ಟಿದಾಗಿರ್ಬೋದು, ಮೂಲತಃ ಎಲ್ಲಿ ಅವರು? ನಮ್ಮ ತಂದೆಯವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರು. ಈಗ ರಿಟೈರ್ಡ್ ಆಗಿದ್ದಾರೆ. ಚಕ್ರಪಾಣಿ ಅಡಿಗ ಅಂತ. ಹಾಗೂ ತಾಯಿ ಶ್ಯಾಮಲಾ ಅಡಿಗ. ಅವರ ಮೊದಲನೇ ಪುತ್ರಿ ನಾನು. ಹಾಗೆ ನನ್ನ ಬಾಲ್ಯವನ್ನು ನಾನು ಹೆಚ್ಚಾಗಿ ಬ್ರಹ್ಮಾವರದಲ್ಲಿ ಕಳೆದಿದ್ದೇನೆ. ನನ್ನ 10th ನಾನು ಲಿಟಲ್ ರಾಕ್ ಸ್ಟೂಡೆಂಟಾಗಿ ನಾನು ಹೋಗಿದ್ದೆ. ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು. ಆದರೆ ನಮ್ಮ ತಂದೆ ತಾಯಿಗೆ ನನ್ನ ಮಗಳೊಂದು ಡಾಕ್ಟರ್ ಆಗಬೇಕು ಅನ್ನುವಂಥ ಕನಸು ಅವ್ರು ಹೊತ್ತಿದ್ರು. ಹಾಗಾಗಿ ಆಯುರ್ವೇದವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಮೊದಲಿಗೆ ಸ್ವಲ್ಪ ಕಷ್ಟ ಆಯಿತು. ಆಯುರ್ವೇದದ ಬಗ್ಗೆ ನನಗೆ ಅಷ್ಟೊಂದು ಓದುವಾಗ ಅಷ್ಟೊಂದು ಅರಿವಿರಲಿಲ್ಲ. ಅದು ಎಷ್ಟು ಮಟ್ಟಿಗೆ ಅದರದ್ದು ಇಂಪಾರ್ಟೆನ್ಸ್ ಇದೆ ಅಂತ. ಬಟ್ ಓದಿದ ನಂತರ ನನ್ನ ಮದುವೆ ಆಯಿತು. ದಿವಂಗತ ವಿಶ್ವನಾಥ್ ಐತಾಳ್ ಅವರ ಹಿರಿ ಸೊಸೆ ಆಗಿ ನಾನು ವಕವಾಡಿಗೆ ಬಂದೆ. ಅದಾದ ನಂತರ ನಾನು ಕಾರಣಾಂತರವಾಗಿ ನಾವು ಮುಂಬೈಗೆ ಶಿಫ್ಟ್ ಆಗಬೇಕಾಯಿತು. ಸೊ ನನ್ನ ಎಲ್ಲ ವೃತ್ತಿ ಜೀವನದ ಹೆಚ್ಚು ನಾನು ಬಾಂಬೆಯಲ್ಲೇ ಕಳೆದಿದ್ದೇನೆ. 16-17 ವರ್ಷಗಳ ಕಾಲ ನಾನು ಆಯುರ್ವೇದವನ್ನು ಬಾಂಬೆಯಲ್ಲೇ ನಾನು ಮಾಡಿದ್ದೇನೆ. ಕಲ್ಪವೃಕ್ಷ ಆಯುರ್ವೇದ ಅಂತ ಇರ್ಬೋದು, ನ್ಯೂ ಆಯುರ್ವೇದ ಅಂತ ಇರ್ಬೋದು. ಆಮೇಲೆ ನನಗೆ ಒಳ್ಳೆ ಅಪಾರ್ಚುನಿಟಿ ಸಿಕ್ಕಿದ್ದು ಬಿರ್ಲಾ ಆಯುರ್ವೇದ ಕಂಪನಿಯಲ್ಲಿ ಯೂನಿಟ್ ಹೆಡ್ ಆಗಿ ನನಗೆ ಅಪಾರ್ಚುನಿಟಿ ಸಿಕ್ತು. ಚೇಂಬೂರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಬಿರ್ಲಾ ಆಯುರ್ವೇದ ಭಾಳಷ್ಟು ಹೆಸರುವಾಸಿಯಾಗಿರುವಂತಹ ಒಂದು ಆಯುರ್ವೇದ ಸಂಸ್ಥೆ ಬಾಂಬೆಯಲ್ಲಿ. ಸೊ 12 ಸೆಂಟರ್ಗಳಿತ್ತು. ನಾವು ಅಲ್ಲೇ ಕೆಲಸ ಮಾಡಿ ಆಯುರ್ವೇದದ ಬಗ್ಗೆ ನಾವು ತುಂಬ ಅರಿವನ್ನು ಮೂಡಿಸ್ತಾ ಇತ್ತು. ಬೇರೆ ಬೇರೆ ಕಡೆ ನಮಗೆ ಆಯುರ್ವೇದ ಡಾಕ್ಟರ್ಸನ್ನು ಕರ್ಕೊಂಡು ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ಕೊರೋನಾ ಒಂದು ಅಲೆ ಬಂದ ನಂತರ ನನಗೆ ವಾಪಸ್ ನಮ್ಮ ಊರಿಗೆ ಬರಬೇಕಾದ ಸಂದರ್ಭ ಬಂತು. ಬಾಂಬೆಯನ್ನು ಬಿಟ್ಟು ಬರಬೇಕನ್ನುವಂಥ ಯಾವುದೇ ಒಂದು ಉದ್ದೇಶ ನಮಗೆ ಇರಲಿಲ್ಲ. ಬಟ್ ಕಾರಣಾಂತರವಾಗಿ ನಾನು ವಾಪಸ್ ಹೋಗಲಿಕ್ಕೆ ಆಗಲಿಲ್ಲ.
ಆವಾಗ ನನಗೆ ಬಹಳ ನೋವು ಕೊಟ್ಟದ್ದಂದರೆ ಜನರು ಕೊರೋನಾದಿಂದ ಏನು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ಭಾಳ ಜನರು ಮನೆಯಲ್ಲೇ ಕೂತು ಭಯಭೀತರಾಗಿ ಎಷ್ಟೋ ಜನ ಭಯದಲ್ಲೇ ಮೃತಪಟ್ಟವರೇ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ ತಕ್ಷಣ ನಾನು ಸಾಲಿಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನದ ಪಕ್ಕ ನಾನು ಸಿರಿ ಆಯುರ್ವೇದ ಚಿಕಿತ್ಸಾಲಯ ಅಂತ ನಾನು 2020ರಲ್ಲಿ ನಾನು ಒಂದು ಸಣ್ಣ ಕ್ಲಿನಿಕ್ ಮೂಲಕ ನಾನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ ತಕ್ಷಣ ಅಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಅಲ್ಲಿನ ಪಟ್ಟಣ ಪಂಚಾಯತಿ ಏನಿರ್ಬೋದು ಅವರೆಲ್ಲ ಸಹಾಯದಿಂದ ನಾವು ಒಂದು ಆಶಾವಾಣಿ ಟ್ರಸ್ಟ್ ಅಂತ ಒಂದು 4 ಜನ ಹೆಂಗಸರು ಸೇರಿ ನಾವು ಆಶಾವಾಣಿ ಟ್ರಸ್ಟ್ ಅಂತ ಮಾಡ್ಕೊಂಡ್ವಿ. ಕೇವಲ ಸಮಾಜಕ್ಕೆ ಸೇವೆ ಮಾಡುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ನಾವು 4 ಜನ ಹೆಂಗಸರು ನಾವು ಮಾಡಿರುವಂತಹ ಟ್ರಸ್ಟ್ ಅದು ಆಶಾವಾಣಿ ಅಂತ. ಅದರಲ್ಲಿ ಒಬ್ಬರು ಆಶಾ ಹೆಗಡೆ ಅಂತ ಇದ್ದರು. ಅವರು ಲ್ಯಾಬೊರೇಟ್ರಿಯನ್ನು ಇಟ್ಕೊಂಡಿದ್ರು ಸಾಲಿಗ್ರಾಮದಲ್ಲಿ. ಸೊ ಅಲ್ಲ 4 ಜನ ಹೆಂಗಸರು ಕೂಡ ಇದೆ ಡಾಕ್ಟರ್ಸೇ ಅಲ್ಲ, ಬೇರೆ ಬೇರೆ ವೃತ್ತಿಲಿ ಬೇರೆ ಬೇರೆ ವೃತ್ತಿಯಲ್ಲಿರೋರು. ಒಬ್ಬರು ದುಬೈಲಿ ಇರ್ತಾರೆ, ವೀಣಾ ಸುಜಿತ್ ಶೆಟ್ಟಿ ಅಂತ, ಅವರು ಹೌಸ್ ವೈಫ್ ಆಗಿದ್ದಾರೆ. ಹಾಗೆ ಇನ್ನೊಬ್ಬರು ಮೈತ್ರಿ ನಾವ್ಡ ಅಂತ, ಅವರು ಪತ್ರಕರ್ತರಾಗಿದ್ದರು ಮುಂಚೆ. ಆಮೇಲೆ ಆಶಾ ಹೆಗಡೆ ಅಂತ ಅವರು ಶ್ರೀದೇವಿ ಲ್ಯಾಬೊರೇಟ್ರೀಸ್ ಅಂತ ಇಟ್ಕೊಂಡಿದ್ದಾರೆ ಸಾಲಿಗ್ರಾಮದಲ್ಲೇ. ಹಾಗೂ ನಾನು ವೈದ್ಯೆಯಾಗಿ ಸಾಲಿಗ್ರಾಮದಲ್ಲಿ ನಾವು 4 ಜನ ಸೇರಿ ಆಶಾವಾಣಿ ಟ್ರಸ್ಟ್ ಅಂತ ಮಾಡಿಕೊಂಡು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ತುಂಬ ಚಾಲೆಂಜಿಂಗ್ ಆಗಿ ನೋಡಿರುವಂಥದ್ದಂದರೆ ಯಾರ ಮನೆಯಲ್ಲಿ ಕೂಡ ಹೊರಗೆ ಬರಲಿಕ್ಕಾಗದೆ ತುಂಬ ಜನ ಮೆಡಿಸಿನ್ಸ್ ಇಲ್ಲದೆ ಇರುವಂಥದ್ದು, ಆಹಾರ ಕಿಟ್ಗಳನ್ನು ತಂದು ಕೊಡಬೇಕನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಮಾಡಿದ್ವಿ. ಅದ್ರ ಜೊತೆಗೆ ನಮಗೆ ಕೈ ಜೋಡಿಸಿದ್ದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಕೂಡ ಕೊರೋನಾ ಮುಕ್ತ ಸಾಲಿಗ್ರಾಮ ಅಂತ ಒಂದು ಪ್ರೋಗ್ರಾಮನ್ನು ನಾವೆಲ್ಲ ಸಂಘ ಸಂಸ್ಥೆಗಳು, ಪಟ್ಟಣ ಪಂಚಾಯತ್ ಮತ್ತು ಆಶಾವಾಣಿ ಟ್ರಸ್ಟು ಟಿಪ್ ಸೆಷನ್ ಅವರು ಕೂಡ ನಮ್ಮ ಕೈ ಜೋಡಿಸಿ ನಾವು ಅದೊಂದು ಭಾಳ ಸಕ್ಸಸ್ಫುಲ್ ಅಂತ ಹೇಳ್ಬೋದು. ನಾವು 1-2 ತಿಂಗಳು ನಾವು ಸತತವಾಗಿ ಅವರಿಗೆ ಎಲ್ಲರಿಗೂ ಆಹಾರಗಳನ್ನು ತಂದು ಕೊಡುವಂಥದ್ದು, ಔಷಧಿಗಳನ್ನು ಮನೆ ಮನೆಗೆ ನಾವು ಸಪ್ಲೈ ಮಾಡಿ ಪರ್ಮಿಷನ್ ತಗೊಂಡು ಆರಕ್ಷಕರ ಕೋಟಾ ಪೊಲೀಸ್ ಸ್ಟೇಷನಿಂದ ಪರ್ಮಿಷನ್ ತಗೊಂಡು ಆಹಾರ ಕಿಟ್ಗಳನ್ನು ಕೊಡುವುದಾಗಿ ಎಲ್ಲ ಕೆಲಸಗಳನ್ನು ಮಾಡಿ ನಾವು ತುಂಬ ಜನರಿಗೆ ಅದೊಂದು ಸಹಾಯ ಆಗಿದೆ ಅಂತ ಹೇಳ್ಬೋದು. ಕೊರೋನಾ ಆದ ನಂತರ ಇನ್ನೂ ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾನು ಮೊದಲನೇದಾಗಿ ಒಬ್ಸರ್ವ್ ಮಾಡಿದ್ದು ಏನು ಅಂದರೆ ಜನರಲ್ಲಿ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಬಹಳ ಕಡಿಮೆ ಇದೆ. ಈ ಅವೇರ್ನೆಸ್ ಮೂಡಿಸಬೇಕಾದ್ರೆ ಮೇಡಮ್, ಈಗ ನಾವು ಸಂಸ್ಥೆಗಳ ಮೂಲಕ ಹೋಗಬೇಕು, ಯಾವುದಾದ್ರೂ ಒಂದು ಸ್ಕೂಲಿಗೆ ಕಾಲೇಜಿಗೆಲ್ಲ ಹೋಗಬೇಕು. ನಿಮಗೆ ಈ ಒಂದು ಅವೇರ್ನೆಸ್ ಮೂಡಬೇಕು ಅನ್ನೋವಾಗ ನಿಮಗೆ ಒಬ್ಬರಿಂದ ಸಾಧ್ಯ ಆದರೆ ಬೆನ್ನ ಹಿಂದೆ ತುಂಬ ಜನ ಇರಬೇಕಾಗ್ತದೆ. ಆಗ ನಿಮ್ಮ ಬೆನ್ನ ಹಿಂದೆ ನಿಂತವರು ಯಾರು? ಖಂಡಿತವಾಗಿ ನೀವು ಹೇಳೋದು ಒಬ್ಬರಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಂಗಾರಕಟ್ಟೆ ಸಾಸ್ತಾನ ರೋಟರಿ ಕ್ಲಬ್ಬಿನ ಸದಸ್ಯ ಆದ ತಕ್ಷಣ ನನಗೆ ಅಲ್ಲಿ ಎಲ್ಲ ಥರದ ಆಡಿಯನ್ಸ್ ನನಗೆ ಸಿಕ್ಕಿದ್ರು. ಹೆಂಗಸರು ಇರ್ಬೋದು, ಮಕ್ಕಳಿರ್ಬೋದು, ಶಾಲೆಗಳಿರ್ಬೋದು. ಸೊ ರೋಟ್ರಿ ಕೂಡ ಒಂದು ಒಳ್ಳೆಯ ಒಂದು ಸಮಾಜಮುಖಿಯಾದ ಕೆಲಸ ಮಾಡುವಂಥ ಸಂಸ್ಥೆ. ಸೊ ಅದು ನನಗೆ ಭಾಳ ಪೂರಕವಾಯಿತು. ಅಲ್ಲಿದ್ದ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಏನಿದ್ರು ಕೂಡ ನನ್ನ ಈ ಇಂಟೆನ್ಷನನ್ನು ಪೂರೈಸಲಿಕ್ಕೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಕೆಲವೊಂದು ಶಾಲೆಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಮಕ್ಕಳಿಗೆ ಏನು ಬೇಕು, ಬುದ್ಧಿಶಕ್ತಿ ಹೆಚ್ಚಿಸೋದು ಹೇಗೆ, ಕಾನ್ಸಂಟ್ರೇಷನ್ ಪವರ್ ಹೇಗೆ ಹೆಚ್ಚಿಸೋದು, ಮಕ್ಕಳಲ್ಲಿ ಮೊಬೈಲ್ ಬಳಕೆಯಿಂದ ಏನೆಲ್ಲ ದುಷ್ಪರಿಣಾಮ, ಇದೆಲ್ಲ ಅವೇರ್ನೆಸ್ ಕ್ಯಾಂಪನ್ನು ನಾವು ರೋಟರಿ ಮೂಲಕ ಮಾಡಿದ್ದೀವಿ. ಆಮೇಲೆ ಅದಕ್ಕೆಲ್ಲ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ, ನಾನು ಹೋಗಿದ್ದೇನೆ. ಸೊ ಅದಲ್ಲದೆ ನಾನು ಲಯನ್ಸ್ ಕ್ಲಬ್ ಅಮೃತಧಾರ ಕುಂದಾಪುರದ ಒಂದು ಮೆಂಬರ್ ಕೂಡ. ಸೊ ಅಲ್ಲಿ ಕೂಡ ಬಹಳ ಸಮಾಜಮುಖಿ ಕೆಲಸಗಳನ್ನು ಲಯನ್ಸ್ ಕ್ಲಬ್ ಅಮೃತಧಾರದವ್ರು ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರ ಜೊತೆ ಕೈ ಜೋಡಿಸಿ ಕೂಡ ನಾವು ಭಾಳಷ್ಟು ಕ್ಯಾಂಪ್ಗಳನ್ನು ನಾನು ಆಯೋಜಿಸಿದ್ದೇನೆ. ಅವರ ಜೊತೆ ಅವರು ಕೂಡ ನನಗೆ ಭಾಳ ಹೆಲ್ಪನ್ನು ಮಾಡಿದ್ದಾರೆ. ಅದಲ್ಲದೆ ನಾವು ವೈಯಕ್ತಿಕವಾಗಿ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮಾಲ್ ನ್ಯೂಟ್ರಿಷನ್ ಅಥವಾ ಕುಪೋಷಣೆ ಅನ್ನುವಂಥದ್ದು ಅಭಿಯಾನ ನಡೆದಿತ್ತು ಸೆಂಟ್ರಲ್ ಗೌರ್ಮೆಂಟಿಂದ. ಆವಾಗ ಪ್ರತಿಯೊಂದು ಅಂಗನವಾಡಿಯಲ್ಲಿ ಮಾತೆಯರಿಗೆ ಕುಪೋಷಣೆ ಬಗ್ಗೆ ಎಲ್ಲ ಡಾಕ್ಟರ್ಸ್ ಬಂದು ಅವರಿಗೆ ಅವೇರ್ನೆಸ್ ಕ್ಯಾಂಪನ್ನು ಕೊಡ್ತಾಯಿದ್ರು. ಸೊ ಅದನ್ನೊಂದು ನಾನು ಮುಂದುವರ್ಸ್ಕೊಂಡು ಹೋದೆ ಕೆಲವೊಂದು ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ.
ಪೋಷಣೆಯುಕ್ತ ಆಹಾರ ಅಂದರೆ ಏನು, ಕುಪೋಷಣೆಯಿಂದ ಏನಾಗುತ್ತೆ, ಅದನ್ನು ಹೇಗೆ ತಡೆಗಟ್ಟಬೋದು ಅನ್ನೋದನ್ನು ಮಾತೆಯರಿಗೂ ಮತ್ತು ಮಕ್ಕಳಿಗೂ ಕೂಡ ಅದನ್ನು ಅರಿವನ್ನು ಇನ್ನೂ ಕೂಡ ಮಾಡ್ತಾ ಇದ್ದೇನೆ. ಹಾಗೆ ಪೋಷಣೆ ಆಹಾರ ಕಿಟ್ಗಳನ್ನು ನಾನು ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟನ್ನು ನಾನು ಮಾಡ್ತಾ ಬಂದಿದ್ದೇನೆ. ಓಕೆ ಮೇಡಮ್, ನಮ್ಮ ಮನುಷ್ಯನ ನಿಜವಾದ ಸಂಪತ್ತು ಅಂದರೆ ಆರೋಗ್ಯ. ಕರೆಕ್ಟ್. ಆದರೆ ಏನಾಗ್ತದೆ ಅಂದರೆ ನಮ್ಮ ಎಲ್ಲರ ತಲೆಯಲ್ಲಿ ಇರ್ತದೆ ಒಂದು ಮಾತು ಅಂದರೆ ನಾವು ಸಿಟಿಯವರು, ನಮಗೆ ಹಾಸ್ಪಿಟಲ್ ಫಾಸ್ಟ್ ಸಿಗ್ತದೆ, ನಾವು ಹೋಗ್ಬೋದು ಅಂತ ನಮ್ಮ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕಡಿಮೆ ಅಂತ ಹೇಳ್ಬೋದು. ಆದರೆ ನೀವು ಆಯುರ್ವೇದಿಕ್, ಈ ಇಂಗ್ಲೀಷ್ ಮೆಡಿಸನ್ ಮತ್ತು ಆಯುರ್ವೇದಕ್ಕೆ ಏನು ಡಿಫ್ರೆನ್ಸ್ ಇದೆ? ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರದೇನಕ್ಕೆ? ಇದು ಬಹಳ ಕಷ್ಟಕರವಾದ ಪ್ರಶ್ನೆ. ಯಾವುದನ್ನು ಪ್ರಿಫರ್ ಮಾಡ್ತೀವಿ? ಯಾಕಂದರೆ ಆಯುರ್ವೇದಿಕ್ ಮತ್ತು ಅಲೋಪತಿ ಯಾವ ಸೈನ್ಸಿಗೆ ಎಲ್ಲದಕ್ಕೂ ಅವರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ, ಅವರದ್ದೇ ಆದ ಮೆರಿಟ್ಸ್ ಡಿಮೆರಿಟ್ಸ್ ಇದ್ದೇ ಇರ್ತದೆ. ಸೊ ನಾವು ಆಯುರ್ವೇದಿಕ್ ಪಾಯಿಂಟ್ ಆಫ್ ವ್ಯೂ ಅಂತ ನಾನು ನೋಡಿದಾಗ, ಆಯುರ್ವೇದದಲ್ಲಿ ನಾವು ಹೇಗೆ ಟ್ರೀಟ್ ಮಾಡ್ತೇವೆ ಅಂದರೆ ಸಿಂಪ್ಟಮ್ಸ್ ವೈಸ್ ಮಾಡೋದಿಲ್ಲ. ಈಗ ಕಾಲು ನೋವು ಅಂದರೆ ಕಾಲು ನೋವಿಗೆ ಮಾತ್ರ ಔಷಧಿ ಕೊಡುವಂತಹ ಆಯುರ್ವೇದ ಪದ್ಧತಿ ಅಲ್ಲ, ಇಡೀ ದೇಹವನ್ನೇ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ. ನಿಮ್ಗೆ ಗೊತ್ತಿರುವ ಹಾಗೆ ವಾತ ಪಿತ್ತ ಕಫ ಅಂತ ಫೋರ್ಸಸ್ಸನ್ನು 3 ಬ್ಯಾಲೆನ್ಸ್ ಮಾಡಿದರೆ ಮಾತ್ರ ನಮಗೆ ಆರೋಗ್ಯಕರವಾಗಿರ್ತೇವೆ ಅಂತ ಎಲ್ಲರಿಗೂ ಹೆಚ್ಚಾಗಿ ಗೊತ್ತಿರ್ತದೆ. ಸೊ ನಾವು ಅದನ್ನು ಅಸೆಸ್ ಮಾಡಿಕೊಂಡು ಔಷಧಿಯನ್ನು ಕೊಡುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಸಟಲ್ ಅಂದರೆ ತುಂಬ ಸೂಕ್ಷ್ಮ ಲೆವೆಲ್ವರೆಗೂ ಆಯುರ್ವೇದ ಹೋಗ್ತದೆ, ಮೂಲದಿಂದ ತೆಗಿತದೆ ಅನ್ನುವಂಥದ್ದು ಆಯುರ್ವೇದದಲ್ಲಿ ಪ್ಲಸ್ ಪಾಯಿಂಟ್ಸ್ ಆಗಿರ್ತದೆ. ಆದರೆ ಕೆಲವೊಂದು ನೋಡಿ, ಇವಾಗ ಅಲೋಪತಿಯಲ್ಲಿ ಕೂಡ ಈಗ ಒಬ್ಬರು ಕಾರ್ಡಿಯಾಕ್ ಸರ್ಜನ್ ಮೂಳೆಯನ್ನು ಸರಿ ಮಾಡಲಿಕ್ಕಾಗೋದಿಲ್ಲ, ದೇ ಹ್ಯಾವ್ ದೇರ್ ಓನ್ ಲಿಮಿಟೇಷನ್ಸ್. ಸೊ ಹಾಗಾಗಿ ಎಲ್ಲ ಸೈನ್ಸಲ್ಲೂ ಅವರವರ ಲಿಮಿಟೇಷನ್ಸ್ ಇರ್ತದೆ. ಬಟ್ ನೀವು ಒಂದು ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಬಂದಾಗ ಖಂಡಿತವಾಗಿ ಆಯುರ್ವೇದವನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆಯುರ್ವೇದದಲ್ಲಿ 2 ಥರದಲ್ಲಿ ನಾವು ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ. ಅಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದರೆ ಒಬ್ಬ ಹೆಲ್ದಿ ಇಂಡಿವಿಜುವಲ್ ತನ್ನ ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡಬಹುದು ಅನ್ನೋದು ಗ್ರಂಥದಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ದಿನಚರ್ಯ ಇರ್ಬೋದು, ಹೇಗೆ ಅವನು ಎಷ್ಟು ಗಂಟೆಗೆ ಏಳಬೇಕು, ಆಮೇಲೆ ಅವನು ದಿನ ಇಡೀ ಏನೆಲ್ಲ ಮಾಡಬೇಕು, ಒಂದು ಶಿಸ್ತಿನ ಜೀವನವನ್ನು ಆಯುರ್ವೇದ ಕಲಿಸ್ತದೆ. ಋತುಚರ್ಯ ಅಂದರೆ ನಿಮ್ಮ ಯಾವ್ಯಾವ ಸೀಸನ್ನಲ್ಲಿ ನೀವು ಯಾವ ಥರ ಆಹಾರಗಳನ್ನು ತಗೊಳ್ಬೇಕು, ಯಾವ ಆಹಾರ ಪದ್ಧತಿಯನ್ನು ನೀವು ಫಾಲೋ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಯುರ್ವೇದದಲ್ಲಿ ಭಾಳ ಚಂದವಾಗಿ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನಾನು ಅವೇರ್ನೆಸ್ ಇಟ್ಟುಕೊಂಡು ಅದನ್ನು ಜನರಿಗೆ ಹೇಳಿದಾಗ ಅವರಿಗೆ ಅದು ಅರ್ಥ ಆಗುತ್ತೆ, ಯಾವ ರೀತಿ ಮಾಡಬೇಕು, ನಾವು ಯಾವ ಆಹಾರ ತಗೊಂಡ್ರೆ ಒಳ್ಳೆಯದು. ಈಗ ಎಷ್ಟೋ ಜನರಿಗೆ ನೀವು ಡಿಸೀಸ್ ಬಂದ ಮೇಲೆ ಅಥವಾ ಅವರಿಗೊಂದು ರೋಗ ಬಂದ ಮೇಲೆ ಡಾಕ್ಟರ್ ಹತ್ರ ಹೋಗುವಂಥ ವಾಡಿಕೆ ಇದೆ. ಬಟ್ ಅದು ಬಹಳ ತಪ್ಪು. ಅದಕ್ಕೆ ಬರೋಕ್ಕಿಂತ ಮುಂಚೆ ನೀವೇನು ಮಾಡಬಹುದು ಅನ್ನೋದು ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಕರೆಕ್ಟ್. ಹಾಗಾಗಿ ಅದಲ್ಲದೆ ನಿಮಗೆ ಅವೇರ್ನೆಸ್ಸು ಕೊಡ್ತದೆ. ನೀವು ನಿಮ್ಮ ದೇಹ ಯಾವ ಥರ ಇದೆ, ನೀವು ಏನು ತಿಂದರೆ ನಿಮಗೆ ಸೂಟ್ ಆಗ್ತದೆ, ಯಾವುದು ತಿನ್ನಬೇಕು ತಿನ್ನಬಾರ್ದು, ಅದೆಲ್ಲದೂ ಕೂಡ ಆಯುರ್ವೇದ. ನೀವು ಆಯುರ್ವೇದ ಡಾಕ್ಟರ್ಸ್ ಹತ್ರ ಹೋದರೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ತಾರೆ. ಯಾಕಂದರೆ ಅವ್ರು ಬರೀ ನಿಮ್ಮ ಸಿಂಪ್ಟಮ್ಸ್ ಕೇಳೋದಿಲ್ಲ, ನಿಮ್ಮ ಇಡೀ ಆಹಾರ ಪದ್ಧತಿ, ನಿಮ್ಮ ದೇಹ ಪ್ರಕೃತಿಯನ್ನು ಅಸೆಸ್ ಮಾಡಿ ಅವರು ಔಷಧವನ್ನು ಕೊಡುವಂಥದ್ದು. ಸೊ ಆಯುರ್ವೇದಿಕ್ ಡಾಕ್ಟರ್ ಸ್ವಲ್ಪ ಜಾಸ್ತಿ ಸಮಯವನ್ನು ತಗೊಳ್ತಾರೆ. ಖಂಡಿತವಾಗಿ ಅದು ತಗೊಳ್ಳೇಬೇಕು. ಹಾಗೆ ಅದು ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಅದು ಭಾಳ ಉಪಯುಕ್ತ ಅಂತ ನಾನು ಹೇಳ್ತೇನೆ. ಮೇಡಮ್, ನಿಮ್ಮ ಜೊತೆ ಮಾತನಾಡಲಿಕ್ಕೆ ತುಂಬಾ ವಿಷಯಗಳಿವೆ. ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾನೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಆರೋಗ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಅವರ ಜೊತೆ ಇನ್ನಷ್ಟು ಮಾತನಾಡುವ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇದ್ದಾರೆ ವೈದ್ಯೆ ವಾಣಿಶ್ರೀ ಐತಾಳ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ನಿಮ್ಮ ಒಂದು ಹೆಸರನ್ನು ಕೇಳಿದಾಗ, ಕೊರೋನಾದ ಒಂದು ವೈದ್ಯರು ಅಂತ ಹೇಳಿದಾಗ ಒಂದು ನಮ್ಮ ತಲೆಯಲ್ಲಿ ಬರೋದಂದರೆ ಕೊರೋನಾದ ಸಂದರ್ಭ. ನಿಮಗೆ ಒಂದು ಮರ್ಯಾದೆ ಸಿಕ್ಕಿದಂಥದ್ದು ಹೇಳ್ಬೋದು, ಮತ್ತು ಅದೆಷ್ಟೋ ಮಾತುಗಳನ್ನು ನೀವು ಕೇಳಿದಿರಿ. ಕೊರೋನಾ ಬಂದ ಸಂದರ್ಭದಲ್ಲಿ ಏನು ಡಾಕ್ಟರ್ನವ್ರು ತುಂಬಾ ಹಣ ಮಾಡಿದರು, ನಮಗೇನಿದೆ, ಅವರಲ್ಲಿ ಲಾಭ ಇದೆ ಅನ್ನೋ ಮಾತುಗಳನ್ನು ಕೇಳಲೇಬೇಕಾಗ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಭಾಳ ದುಃಖಕರವಾದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಯಾವ ಪ್ರೊಫೆಷನ್ನಲ್ಲಿಯೂ ಕೂಡ
ತಮ್ಮ ಹೆಲ್ತನ್ನು ರಿಸ್ಕಲ್ಲಿ ಇಟ್ಟುಕೊಂಡು ಪೇಷಂಟ್ಸನ್ನು ಟ್ರೀಟ್ ಮಾಡಿದ್ದಾರೆ ಅಂದರೆ ಅದು ಒನ್ ಆಫ್ ದ ಪ್ರೊಫೆಷನ್ ಅಂದರೆ ನಮ್ಮ ವೈದ್ಯ ಪ್ರೊಫೆಷನ್. ಅಫ್ಕೋರ್ಸ್ ಬೇರೆಯವರೇ ತುಂಬ ಜನನೂ ಇದ್ದಾರೆ, ಆದರೆ ಹಣ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ದುಃಖಕರವಾಗಿದ್ದು. ಯಾಕಂದರೆ ನಾನು ಸ್ವಂತ ಅನುಭವಿಸಿದ್ದೇನೆ. ಯಾಕಂದರೆ ನಾನು ಸಾಲಿಗ್ರಾಮ, ಕೋಟ ಅಲ್ಲೆಲ್ಲ ಆ ಸಂದರ್ಭದಲ್ಲಿ ನಾವು ಹೋದಾಗ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ನನ್ನಿಂದ ಕೊರೋನಾ ಬಂದಿತ್ತು ಲಾಕ್ಡೌನ್ ಟೈಮಲ್ಲಿ ಕೂಡ. ಯಾಕಂದರೆ ನಾನು ಎಲ್ಲ ಕಡೆ ತಿರುಗ್ತದೆ, ಎಷ್ಟೇ ಒಂದು ನಾವು ಜಾಗ್ರತೆಯನ್ನು ವಹಿಸಿದರೂ ಕೂಡ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಕೊರೋನಾ ತಾಗಿತ್ತು. ಹಾಗಾಗಿ ಅದು ಬಹಳ ತಪ್ಪು ಅಂತ ನನಗೆ ಅನಿಸ್ತದೆ. ತಮ್ಮ ಜೀವವನ್ನು ಪಣಕ್ಕೆ ತೊಟ್ಟು ಅದನ್ನು ಹೋಗಿ ಮಾಡಿದ್ದಾರೆ ತುಂಬ ಜನ ವೈದ್ಯರು. ಆಯುರ್ವೇದ ಅಂತೂ ಆ ಕೊರೋನಾ ಟೈಮಲ್ಲೇ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಕಷಾಯ ಮಾಡಲಿಕ್ಕೆ ಬರ್ದಿದ್ದವರೆಲ್ಲ ಕಷಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದೊಂದು ಭಾಳ ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೇನೆ. ಡಾಕ್ಟ್ರು ಪ್ರೊಫೆಷನ್ ಅನ್ನೋದು ಅಥವಾ ವೈದ್ಯಕೀಯ ವೃತ್ತಿ ಅನ್ನುವಂಥದ್ದು ಹೆಚ್ಚಾಗಿ ಅದು ಸೇವೆ ವೃತ್ತಿ. ಅದು ನಾವು ಸೇವೆಯೇ ಜಾಸ್ತಿ ಮಾಡುವಂಥದ್ದು. ನಮ್ಮ ಬಗ್ಗೆ ನಾವು ಕಾಳಜಿಯನ್ನು ಕಡಿಮೆ ವಹಿಸ್ಕೊಂಡು ಜನರಿಗೋಸ್ಕರ ಮಾಡ್ತೇವೆ. ನಾವು ಎಲ್ಲೇ ಯಾವುದೇ ಪ್ರೊಫೆಷನಲ್ಲಿ ಇದ್ದರೂ ಕೂಡ ಸಂಜೆ ಒಂದು ಕ್ಲಿನಿಕ್ಕಿಗೆ ಹೋಗಿ ಪೇಷಂಟ್ ನೋಡಲೇಬೇಕನ್ನುವಂಥ ಜವಾಬ್ದಾರಿ ಪ್ರತಿಯೊಂದು ಡಾಕ್ಟರ್ಸಲ್ಲಿ ಅಥವಾ ವೈದ್ಯರಲ್ಲಿ ಇರ್ತದೆ. ಸೊ ಅದೊಂದು ನಮಗೆ ಇನ್ಬಿಲ್ಟ್ ಅಂತ ಹೇಳ್ಬೋದು. ನಾವು ಓತ್ ತಗೊಳ್ಳುವಾಗ, ಡಾಕ್ಟರ್ ಓತನ್ನು ತಗೊಳ್ಳುವಾಗ ನಾವು ಜನರ ಸೇವೆಯೇ ನಮ್ಮ ಪ್ರಾಮುಖ್ಯತೆ ಅಂತ ನಾವು ಅದನ್ನು ಹೆಚ್ಚಿನ ಡಾಕ್ಟರ್ಸ್ ನಿಭಾಯಿಸಿದ್ದಾರೆ. ಸೊ ಹಾಗೆ ಹೇಳೋದು ಸ್ವಲ್ಪ ತಪ್ಪು ಅಂತ ಅನಿಸ್ತದೆ. ಓಕೆ, ಕೆಲವರಿಗೆ ಏನಾಗ್ತದೆ ಅಂದರೆ ಡಾಕ್ಟರ್ ಕಲಿಯೋದಾಗಿದೆ, MBBS ಆಗಿರ್ಬೋದು, BAMS ಆಗಿರ್ಬೋದು, ಕಲೀಲಿಕ್ಕೆ ತುಂಬಾ ಆಸೆ. ಅದು ಹೇಳುವಾಗ ಅದು ನಿನ್ನಿಂದ ಆಗೋದಿಲ್ಲ, ಅದು ತುಂಬಾ ಕಷ್ಟ ಅಂತ ಹೇಳ್ಬೋದು ಕೂಡ. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿ ಬರೀಬೇಕು. ಮೇಡಮ್, ನೀವು ಹೇಗೆ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದೀರಾ? ಹೇಗಿತ್ತು ನಿಮ್ಮ ಎಜುಕೇಷ್ನಲ್ ಲೈಫ್? ನಾನು ನನ್ನ BMS ಅನ್ನು ಮುನಿಯಲ್ ಆಯುರ್ವೇದ ಕಾಲೇಜ್ ಮಣಿಪಾಲದಲ್ಲಿ ಮುಗಿಸಿದೆ. ಅದಾಗಿ 8 ವರ್ಷದ ಮೇಲೆ ನಾನು PG ಅಥವಾ MD ಕೋರ್ಸ್ ಇನ್ ಪಂಚಕರ್ಮ ಮಾಡಿದ್ದೇನೆ. ಅದು ಕೂಡ ಮುನಿಯಲ್ ಆಯುರ್ವೇದ ಕಾಲೇಜಲ್ಲೇ. ಕೆಲವರೆಲ್ಲ ಅಂದರೆ BMS ಮಾಡಿದರೆ ಡಾಕ್ಟರ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತಹ ಒಂದು ಮಾತುಗಳನ್ನು ಸಹ ನಾನು ಕೇಳಿದ್ದೆ. ಬಟ್ ನಾವು ಟ್ರೀಟ್ ಮಾಡುವಂತಹ ರೀತಿ, ನಾವು ಜನರಿಗೆ ಎಷ್ಟು ಯಾವ ರೀತಿ ಎಲ್ಲ ನಾವು ಎಷ್ಟೊಂದು ಕ್ರಾನಿಕ್ ಕೇಸಸ್ ಅಂದರೆ ಎಲ್ಲೂ ಗುಣ ಆಗದೇ ಇರುವಂಥ ಕೇಸಸನ್ನು ಕೂಡ ಭಾಳಷ್ಟು ವೈದ್ಯರು ನಮ್ಮ ಉಡುಪಿ ಕುಂದಾಪುರ ಸೈಡಲ್ಲಿ ಭಾಳಷ್ಟು ಆಯುರ್ವೇದ ವೈದ್ಯರು ತೋರಿಸಿದ್ದಾರೆ. SDM ಕಾಲೇಜ್ ಇರ್ಬೋದು, ಮುನಿಯಾಲ್ ಕಾಲೇಜ್ ಇರ್ಬೋದು, ಅಲ್ಲಿರುವಂತಹ ಎಲ್ಲ ವೈದ್ಯಕೀಯ ವೃತ್ತಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಕ್ರಾನಿಕ್ ಕೇಸಸನ್ನು ಎಲ್ಲೂ ಟ್ರೀಟ್ಮೆಂಟ್ ಆಗದೇ ಇರುವಂಥ ಕೇಸಸನ್ನು ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇಟ್ ಈಸ್ ನಾಟ್ ಆನ್ ಆಲ್ಟರ್ನೇಟಿವ್ ಸೈನ್ಸ್, ಇಟ್ ಈಸ್ ಅ ಮೇನ್ ಸ್ಟ್ರೀಮ್ ಆಫ್ ಸೈನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಸೈನ್ಸ್ ಆಫ್ ಲೈಫ್. ಆಯುರ್ವೇದ ಇಸ್ ಸೈನ್ಸ್ ಆಫ್ ಲೈಫ್. ಇದನ್ನು ಭಾಳಷ್ಟು ಜನ ಈಗ ಗ್ಲೋಬಲೈಸ್ ಆಗ್ತಾ ಉಂಟು. ಫಾರ್ ಎಕ್ಸಾಂಪಲ್, ಈಗ ಯೋಗ ಅಂತ ಬಂದಾಗ ಫಾರಿನರ್ಸ್ ಅಥವಾ ಹೊರಗೆ ದೇಶನವರು ಬಂದು ಅದನ್ನು ರೆಕಗ್ನೈಸ್ ಮಾಡಿ ಗ್ಲೋಬಲೈಸ್ ಮಾಡಿದ ಮೇಲೆ ನಮ್ಮ ಪಾಠ ಪುಸ್ತಕಗಳಲ್ಲಿ ಅಥವಾ ನಮ್ಮ PT ಪೀರಿಯಡಲ್ಲಿ ಈಗ ಯೋಗವನ್ನು ಒಂದು ಸಬ್ಜೆಕ್ಟ್ ಆಗಿ ತಗೊಳ್ತಾ ಇದ್ದಾರೆ. ಸೊ ಹಾಗೆ ಕೂಡ ಆಯುರ್ವೇದವನ್ನು ಕೂಡ ಒಂದು ಸಣ್ಣ ಪುಟ್ಟ ಮನೆ ಮದ್ದುಗಳು ಅಥವಾ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಅದು ನಮ್ಮ ಪಾಠ ಪುಸ್ತಕಗಳಲ್ಲಿ ಕೂಡ ಬಂದರೆ, ಯಾಕಂದರೆ ಅದೊಂದು ಸನಾತನ ಸಂಸ್ಕೃತಿಯಲ್ಲಿ ಬಂದಿರುವಂತಹ ಒಂದು ಪದ್ಧತಿ ಆಯುರ್ವೇದ. ಸೊ ಅದು ಬ್ರಿಟಿಷ್ ರೂಲ್ಸಿಂದ ಸ್ವಲ್ಪ ಹಿಂದೆಟ್ಟು ಹೋಗಿದೆ. ಬಟ್ ಇವಾಗ ಅದಕ್ಕೆ ಇಂಪಾರ್ಟೆನ್ಸ್ ಬರ್ತಾ ಉಂಟು. ನಾವು ವೈದ್ಯರಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಬರೋ ಹಾಗೆ ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಇನ್ನೂ ಸಹ ಅದು ಪಾಠ ಪುಸ್ತಕಗಳಲ್ಲಿ ಮಕ್ಕಳಲ್ಲಿ ಅದು ಚಿಕ್ಕ ವಯಸ್ಸಿಂದನೇ ಬರಬೇಕು, ತಮ್ಮ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಳೋದು ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲೇ ಕೆಲವೊಂದು ಸಾಮಗ್ರಿಗಳಿಂದ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಅಂಥ ಒಂದು ಟಿಪ್ಸನ್ನು ನಾನು ಯೂಟ್ಯೂಬಲ್ಲಿ ಎಲ್ಲ ಬಿಡ್ತಾ ಇದ್ದೇನೆ. ಡಿಯರ್ ಡಾಕ್ಟರ್ ಅಂತ ಪೇಜ್ ಮಾಡಿದ್ದೇನೆ. ಸೂರ್ಯ ನಮಸ್ಕಾರ ಅಂದರೆ ಏನು, ಸಣ್ಣ ಪುಟ್ಟ ಶೀತ ಕೆಮ್ಮ ಬಂದರೆ ಏನು ಮಾಡಬಹುದು, ಇಂಥದ್ದೆಲ್ಲ ತುಂಬ ಕಾಮನ್ ಆಗಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು. ಅದನ್ನೇ ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದು ಪಾಠ ಪುಸ್ತಕದಲ್ಲೇ ಬಂದರೆ ಮಕ್ಕಳಿಗೆ ಬಹಳ ಒಳ್ಳೆಯದು, ಅವರಿಗೆ ಲೈಫ್ ಸ್ಕಿಲ್ಸ್ ಅಂತ ಅವ್ರಿಗೆ ಗೊತ್ತಾಗ್ತದೆ ಅನ್ನುವಂಥ ಅಭಿಪ್ರಾಯ ನಂದು. ಓಕೆ ಮೇಡಮ್, ಏನಾಗ್ತದೆ ಅಂದರೆ ರೋಗ ಬಂದಾಗ ಮನೆ ಮದ್ದು ಮಾಡಬಾರ್ದು, ನೀವು ಯಾಕೆ ಮನೆ ಮದ್ದು ಮಾಡ್ತೀರಾ, ಹೋಗಿ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳ್ತಾರೆ. ನೀವು ಹೇಳ್ತೀರಾ ಸ್ವಲ್ಪ ಮನೆ ಮದ್ದು ಮಾಡಿ ಮನೆಯಲ್ಲೇ ಕ್ಯೂರ್ ಆಗ್ತದ ನೋಡಿ ಅಂತ ಹೇಳ್ತಾರೆ. ಖಂಡಿತ. ನಿಮ್ಮ ಪ್ರಕಾರ ಏನು ಮಾಡಬೇಕು ನಾವು? ಹಾಂ ನೋಡಿ, ಈಗ ರೋಗ ಅಂತ ಬಂದಾಗ
ರೋಗ ಬಂದ 1 ದಿವಸ ಅಥವಾ 2 ದಿವಸದಲ್ಲೇ ತುಂಬ ಸಿವಿಯರ್ ಇದ್ದರೆ ಖಂಡಿತವಾಗಿ ನೀವು ವೈದ್ಯರನ್ನು ಭೇಟಿ ಆಗಬೇಕು. ಅಥವಾ ನಿಮಗೆ ಆ ರೋಗದ ಬಗ್ಗೆ ಏನೂ ಅರಿವಿಲ್ದಿದ್ರೆ, ಅವೇರ್ನೆಸ್ಸೇ ಇಲ್ಲ ಅಂದರೆ ನೀವು ಮನೇಲಿ ಕೂತು ಮನೆಮದ್ದು ಮಾಡೋದು ಒಳ್ಳೆಯದಲ್ಲ. ಆ ಅವೇರ್ನೆಸ್ ನಿಮ್ಗೆ ಗೊತ್ತಾಗಬೇಕಾದ್ರೆ ನನಗೇನು ಆಗ್ತಾಯಿದೆ ಅಂತ ಗೊತ್ತಿಲ್ಲ ಅನ್ನೋವಾಗ ನೀವು ನಿಮ್ಮ ವೈದ್ಯರನ್ನು ಖಂಡಿತವಾಗಿ ಭೇಟಿ ಆಗಬೇಕು. ಈಗ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆ, ಏಕೆಂದರೆ ಇವತ್ತು ಕೆಮ್ಮ ಸ್ಟಾರ್ಟ್ ಆಯಿತು ಅಥವಾ ಇವತ್ತು ಸ್ವಲ್ಪ ಸ್ವರ ಒಡೆದಿದೆ, ಅದು ಪ್ರಿಲಿಮಿನರಿ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ, ಪೂರ್ವರೂಪ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಆವಾಗಲೇ ನಾವು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಸ್ಟಾರ್ಟ್ ಆದಾಗ ನಾವು ಮನೆ ಮದ್ದುಗಳನ್ನು ಮಾಡಿದರೆ ಖಂಡಿತವಾಗಿ ಆ ರೋಗ ಉಲ್ಬಣ ಆಗಲಿಕ್ಕೆ ಖಂಡಿತ ಹೋಗೋದಿಲ್ಲ. ಸೊ ಅಂಥದನ್ನೆಲ್ಲ ನಾವು ಹೇಳ್ತೇವೆ. ರೋಗ ಅಂದರೆ ಏನು, ಅದರ ಪೂರ್ವರೂಪ ಲಕ್ಷಣಗಳೇನು, ಆಮೇಲೆ ಲಕ್ಷಣಗಳೇನಂತ ನಾವು ಅವೇರ್ನೆಸ್ ಕೊಡ್ತೇವೆ. ಆವಾಗ ನಿಮ್ಗೆ ಗೊತ್ತಾಗ್ತದೆ ನಂದು ಪೂರ್ವರೂಪದಲ್ಲಿ ಉಂಟಾ ಅಥವಾ ನಿಜವಾಗ್ಲೂ ನನ್ನ ಏನು ಸಿಂಪ್ಟಮ್ಸ್ ಜಾಸ್ತಿಯಾಗಿ ರೋಗಕ್ಕೆ ಹೋಗಿದೆಯಾ ಅನ್ನುವಂಥದ್ದು ನಿಮ್ಗೆ ಅರಿವಾಗ್ತದೆ. ಸೊ ಅದು ಅರಿವು ಆಗದಿದ್ದರೆ ದಯವಿಟ್ಟು ನೀವು ನಿಮ್ಮ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡೋದೇ ಬೆಸ್ಟ್ ಅಂತ ನಾನು ಹೇಳ್ತೇನೆ. ಇಷ್ಟೆಲ್ಲ ಸಮಾಜ ಸೇವೆ ಆಗಿರ್ಬೋದು, ಇಷ್ಟೆಲ್ಲ ಅವೇರ್ನೆಸ್ ಮೂಡಿಸಿದ್ದೀರಾ ಮೇಡಮ್, ನಿಮ್ಮ ಮನಸ್ಸಲ್ಲಿ ನಾನು ಒಂದು ಸಾರ್ಥಕತೆ ಇದೆಯಾ, ಅವರು ನಿಮ್ಮ ಒಂದು ಅವೇರ್ನೆಸ್ಸನ್ನು ಉಪಯೋಗಿಸ್ತಿದ್ದಾರಾ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಭಾಳ ಒಳ್ಳೆಯ ಪ್ರಶ್ನೆ ಇದು. ಪ್ರಯತ್ನ ಪಡೋದು ನನ್ನ ಕೆಲಸ. ನಾನು ಎಷ್ಟೋ ಒಂದು ಪ್ರೋಗ್ರಾಮ್ಸಲ್ಲಿ ನಾನು ಹೆಂಗಸರಿಗೆ, ಫಾರ್ ಎಕ್ಸಾಂಪಲ್ ಹೆಂಗಸರಿಗೆ ಮುಟ್ಟಿನ ಸಮಸ್ಯೆಯನ್ನು ಬರುವಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನು ಚೇಂಜಸ್ ಆಗ್ತದೆ, ನೀವೇನು ಮಾಡಬೇಕು, ಇದನ್ನು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಫುಲ್ಲಾಗಿ ಹೇಳುವಾಗ 4-5 ಹೆಂಗಸರು ಮಾತ್ರ ಬರೋದು ಅಂಥದ್ದೆಲ್ಲ ನಾನು ನೋಡಿದ್ದೇನೆ. ಯಾಕಂದರೆ ಡಾಕ್ಟ್ರು ಬರ್ತಾರೆ, ಏನೋ ಹೇಳ್ತಾರೆ, ಅವರೇನೋ ಪ್ರೋಗ್ರಾಮ್ ಮಾಡ್ತಾರೆ, ಪ್ರೋಗ್ರಾಮಿಗೋಸ್ಕರ ಮಾಡ್ತಾರೆ, ಸಂಘ ಸಂಸ್ಥೆಯವ್ರ ಜೊತೆ ಅನ್ನುವಂಥ ಅಭಿಪ್ರಾಯ ಕೆಲವರಿಗೆ ಇನ್ನೂ ಸಹ ಉಂಟು. ಅದರಿಂದ ಸ್ವಲ್ಪ ಜನರು ಹೊರಗೆ ಬರಬೇಕು ಅಂತ ಯಾರಾದರೂ ಒಂದು ವೈದ್ಯರಾಗಲಿ ಹೆಲ್ತ್ ಪ್ರೊಫೆಷ್ನಲ್ಸ್ ಯಾರಾದ್ರು ಬಂದು ಫ್ರೀ ಕ್ಯಾಂಪ್ ಮಾಡುವಾಗ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಎಲ್ಲ ನಾಗರಿಕರ ಹತ್ರ ಕೇಳ್ಕೊಳ್ತೇನೆ. ಯಾಕಂದರೆ ಸಣ್ಣದ್ದು ಕ್ಯಾನ್ಸರ್ ಕೂಡ ನಿಮಗೆ ಬರ್ತದೆ ಇಲ್ವಾ ಅಂತ ಒಂದು ಅರಿವನ್ನು ನಿಮ್ಗೆ ಮೂಡಿಸ್ತದೆ ಈ ಕೆಲವು ಕ್ಯಾಂಪ್ಗಳಲ್ಲಿ. ಸೊ ಅಂಥದ್ದನ್ನು ಉಪಯೋಗ ಪಡಿಸ್ಕೊಳ್ಬೇಕು. ಸೊ ಇನ್ನಷ್ಟು ನನಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸಂಘ ಸಂಸ್ಥೆಗಳು ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಸೀರಿಯಸ್ನೆಸ್ ಜನರಲ್ಲಿ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಇನ್ನೂ ಸಾಧನೆ ಮಾಡಲಿಕ್ಕೆ ಭಾಳಷ್ಟಿದೆ. ನಾನು ಹೇಳಿದ್ದೇನೆ, 1-2 ಪ್ರೋಗ್ರಾಮ್ ಮಾಡಿ ಆಯಿತು ಅಂತ ನಾವು ಕೈಕೊಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಕೋಟದ ಪರಿಸರದಲ್ಲಿ, ಸಾಲಿಗ್ರಾಮದ ಪರಿಸರದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿದೆ. ಪಂಚವರ್ಣ ಯುವಕ ಮಂಡಲ ಅಂತಿದೆ, ನಿಸ್ವಾರ್ಥ ಟ್ರಸ್ಟ್ ಅಂತಿದೆ. ಇವರೆಲ್ಲರ ಸಹಾಯದಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೇನೆ. ನಾನು ಒಬ್ಬಳೇ ಮಾಡಿದ್ದು ಅಂತ ಖಂಡಿತ ಅಲ್ಲ. ಸೊ ಇವರೆಲ್ಲರ ಸಹಯೋಗದಲ್ಲಿ ಏನೇ ಒಂದು ಹೆಲ್ತ್ ಇಶ್ಯೂಸ್ ಬಂದ ಕೂಡಲೇ ಅವರು ಡಾಕ್ಟರ್ ವಾಣಿ ನೀವು ಒಂದು ಹೇಳ್ತೀರಾ, ಬರ್ತೀರಾ ಮೇಡಮ್ ಅಂತ ಒಂದು ವಿಶ್ವಾಸ ಅವರು ನನ್ನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದನ್ನು ನಾನು ಇನ್ನೂ ಕಂಟಿನ್ಯೂ ಮಾಡಬೇಕು, ಇನ್ನಷ್ಟು ಜನರಿಗೆ ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅನ್ನೋದೇ ನಂದು ಒಂದು ಜೀವನದ ಗುರಿ ಅಂತ ಹೇಳ್ಬೋದು. ವೈದ್ಯಕೀಯ ವೃತ್ತಿಯಲ್ಲಿ ಅದೆಷ್ಟೋ ಅನುಭವಗಳಾಗಿರ್ತವೆ. ಒಟ್ಟಾರೆಯಾಗಿ ಒಂದು ಮಿಕ್ಸ್ಡ್ ಫೀಲಿಂಗ್ ಅಂತ ಇರ್ತದಲ್ಲ, ವೈದ್ಯಕೀಯ ನಾನು ಒಂದು ಡಾಕ್ಟರ್ ಆದ ಇಷ್ಟೆಲ್ಲ ಸಾಧನೆ ಮಾಡಿದ್ನ ಅನ್ನೋ ತಲೆಯಲ್ಲಿ ಬಂದಾಗ ಏನೆಲ್ಲ ಏಳು ಬೀಳುಗಳು ನಿಮ್ಮ ಕಣ್ಮುಂದೆ ಬರ್ತದೆ? ಖಂಡಿತ ಸಾಧನೆ ಅನ್ನೋದು ಅದು ಇಟ್ ಇಸ್ ನಾಟ್ ಎನ್ ಎಂಡ್. ಇದು ಬಹಳಷ್ಟು ಎವ್ರಿ ಡೇ ಒಂದು ನಮಗೊಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಸಿಗ್ತದೆ. ನನ್ನ ವೃತ್ತಿ ಜೀವನದಲ್ಲಿ ಕೂಡ ಭಾಳಷ್ಟು ಚಾಲೆಂಜಿಂಗ್ ಪ್ರೊಫೆಷ್ನಲಿನೂ ಕೂಡ ಇತ್ತು. ಹಾಗೆ ವೈಯಕ್ತಿಕವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಭಾಳಷ್ಟು ಇತ್ತು. ಅದನ್ನೆಲ್ಲ ನಾನೀಗ ಯೋಚನೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಯಾಕಂದರೆ ನನ್ನ ಫೋಕಸ್ ಓನ್ಲಿ ಆನ್ ಹೆಲ್ತ್ ಕೇರ್ ಅಂತ ನಾನು ಇಟ್ಕೊಂಡಿರ್ತೇನೆ. ಸೊ ವೃತ್ತಿ ಜೀವನದಲ್ಲಿ ಕಲೀಲಿಕ್ಕೆ ಕಷ್ಟ ಆಗಿತ್ತು. ನಮಗೆ ಕರೆಕ್ಟಾಗಿ ಪೇಷಂಟ್ಸು ಸಿಗ್ತಾ ಇರಲಿಲ್ಲ, ಪೇಷಂಟಿನ ಕೊರತೆ ಇರ್ತಾ ಇತ್ತು. ನಾವು ಬೇರೆ ಬೇರೆ ಕಡೆ ಹೋಗಿ ಕಲಿತಾ ಇದ್ವಿ. ಹಾಗೆ BMS ಅಂದ ತಕ್ಷಣ ನಮಗೆ ಬೇರೆಯೇ ಒಂದು ಸಮಾಜ ಬೇರೆಯೇ ನಮ್ಮನ್ನು ರಿಸೀವ್ ಮಾಡ್ತಾಯಿತ್ತು, ಡಾಕ್ಟರ್ಸ್ ಅಲ್ಲ ಅನ್ನುವ ರೀತಿಯಲ್ಲಿ. ಹಾಗಾಗಿ ಅದನ್ನೆಲ್ಲ ನಾವು ಚಾಲೆಂಜ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡುವಾಗ ನಾವು ಅದನ್ನು ತೋರಿಸಿದ್ದೇವೆ. ನಾವು ಯಾವ ಥರ BMS ಆದರೂ ಕೂಡ MD ಇನ್ BMS ಆಯುರ್ವೇದ ಆದರೂ ಕೂಡ ಏನೆಲ್ಲ ಸಾಧನೆ ಮಾಡ್ಬೋದು, ಎಷ್ಟು ಡಿಸೀಸನ್ನು ನಾವು ಕ್ಯೂರ್ ಮಾಡೋದು ಅನ್ನೋದನ್ನು ನಾವು ನಮ್ಮ ವೃತ್ತಿ ಜೀವನದ ಮೂಲಕ ನಾವು ತೋರಿಸಿದ್ದೇವೆ. ಹಾಗಾಗಿ ನಾನು ಅದು ಏಳು ಬೀಳುಗಳು ಎಲ್ಲ ಪ್ರೊಫೆಷನಲ್ಲಿ ಇದ್ದೇ ಇರ್ತದೆ. ಹಾಗಾಗಿ ಅದನ್ನು ಜಾಸ್ತಿ ಫೋಕಸ್ ನಾನು ಯಾವತ್ತೂ ಮಾಡಲಿಲ್ಲ. ನಾವು ಏನು ಮಾಡಬೇಕು, ಅವೇರ್ನೆಸ್ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಜನರ ತನಕ ನಾವು ತಲುಪಬೇಕು ಅನ್ನೋದೇ ಒಂದು ಫೋಕಸ್ ಆಗಿ ನಾನು ಹೋಗ್ತಾ ಇದ್ದೇನೆ.
ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಬಹಳಷ್ಟು ಅರಿವು ಬಂತು ನಮಗೂ ಕೂಡ ಆರೋಗ್ಯದ ಬಗ್ಗೆ ಆಗಿರಬಹುದು. ಕೊನೆಯದಾಗಿ ನಿಮ್ಮ ಜೊತೆ ನಿಂತವರಾಗಿರ್ಬೋದು, ನಿಮಗೆ ಹೊಗಳಿದವರು ತೆಗಳಿದವರು ಕೊನೆಯದಾಗಿ ಧನ್ಯವಾದ ಹೇಳಬೇಕು. ಅದನಂತರ ಆರೋಗ್ಯದ ಬಗ್ಗೆ ವೀಕ್ಷಕರಿಗೆ ಏನು ಮಾಹಿತಿ ಕೊಡ್ತೀರಾ? ಖಂಡಿತ. ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಇನ್ಸ್ಪಿರೇಷನ್, ಮೋಟಿವೇಶನ್ ಖಂಡಿತ ನನ್ನ ಫ್ಯಾಮಿಲಿಯವರಂತ ನಾನು ಹೇಳ್ತೇನೆ. ನನ್ನ ಅಪ್ಪ ಅಮ್ಮ, ಆಮೇಲೆ ನನ್ನ ಯಜಮಾನರಾದ ಮಹೇಶ್ ಐತಾಳು, ಆಮೇಲೆ ನನ್ನ ಅತ್ತೆ, ಹಾಗೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಅವರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಒಬ್ಬಳೇ ಡಿಸಿಷನ್ ತೊಗೊಂಡು ಹೋಗುವಂಥದ್ದು ಭಾಳ ಕಷ್ಟ. ಅದಲ್ಲದೆ ನನ್ನ ವೃತ್ತಿಯಲ್ಲಿ ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿದ ಆಶಾವಾಣಿ ಟ್ರಸ್ಟಿನ ಎಲ್ಲ ಮೆಂಬರ್ಸ್ಗಳು, ಹಾಗೆ ನನ್ನ ಪ್ರೊಫೆಷ್ನಲಿ ನನ್ನ ಫ್ರೆಂಡ್ಸ್ ಆಗಿ ಇರುವಂಥ ಡಾಕ್ಟರ್ ರಶ್ಮಿ, ಡಾಕ್ಟರ್ ಸರಿತಾ, ಹಾಗೆ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿಯೇ ನಾನು ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ, ಇನ್ನೂ ಮಾಡಬೇಕು ಅವರ ಸಪೋರ್ಟಿಂದ ಅಂತ ಹೇಳ್ತೇನೆ. ಕೊನೆಯದಾಗಿ ಆರೋಗ್ಯಕ್ಕೆ ಬಂದಾಗ ನಾನು ವೀಕ್ಷಕರಲ್ಲಿ ಹೇಳೋದಿಷ್ಟೇ ಅಂದರೆ, ಯಾವುದೇ ಒಂದು ಆರೋಗ್ಯ ಮಾಹಿತಿ ಶಿಬಿರ ಇರ್ಬೋದು ಅಥವಾ ಕ್ಯಾಂಪ್ಗಳಿರ್ಬೋದು, ಅದನ್ನು ದಯವಿಟ್ಟು ನೀವು ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ತಗೊಳ್ಳಿ. ಟೈಮಿಗೆ ನಿಮ್ಮ ಹೆಲ್ತನ್ನು ನೀವು ಪರೀಕ್ಷೆ ಮಾಡ್ಕೊಳ್ತಾರೆ. ಯಾಕೆ ಹೆಲ್ತ್ ಈಸ್ ಪ್ರಯಾರಿಟಿ. ನಮಗೆ ಇಂಡಿಯಾದಲ್ಲಿ ಸ್ವಲ್ಪ ಹೆಲ್ತನ್ನು ಸೆಕೆಂಡ್ ಪ್ರಯಾರಿಟಿ. ಫಸ್ಟ್ ನಮ್ಮ ಪ್ರೊಫೆಷನ್ನು ದುಡ್ಡು ಮಾಡೋದು ಹೇಗೆ ನಾವು ಪ್ರೊಫೆಷ್ನಲ್ಲಿ ಗ್ರೋ ಆಗೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಇರುತ್ತೆ. ಈವನ್ ಎಜುಕೇಷನ್ ಸಿಸ್ಟಮ್ ಕೂಡ ಅವರ ಕರಿಯರ್ ಬಿಲ್ಡ್ ಮಾಡ್ತದೆ ಹೊರತು ಹೆಲ್ತ್ ಬಿಲ್ಡಿಂಗ್ ಯಾವುದು ಕೂಡ ನಾನು ಕಾಣ್ತಾ ಇಲ್ಲ. ಸೊ ಅದು ಶಾಲೆಯಲ್ಲೇ, ನಾನು ಮೊದಲು ಹೇಳಿದಾಗೆ ಶಾಲೆಯಲ್ಲೇ ಸ್ಟಾರ್ಟ್ ಆಗಬೇಕು. ಸ್ಕೂಲಲ್ಲೇ ಹೆಲ್ತ್ ಪ್ರಯಾರಿಟಿ ಅನ್ನೋದನ್ನು ಮಕ್ಕಳಲ್ಲಿ ಬರಬೇಕು. ಅದು ಆಗ ಹೆಲ್ತ್ ಇಸ್ ದ ಫಸ್ಟ್ ಪ್ರಯಾರಿಟಿ, ಬಾಕಿ ಏನಿದ್ರು ಆಮೇಲೆ ಬರುವಂಥದ್ದು ಅನ್ನುವಂಥದ್ದು ಅರಿವನ್ನು ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದೂ ಈಗ ಹೆಂಗಸರು ಮನೆಯಲ್ಲಿರ್ಬೋದು ಅಥವಾ ಪ್ರೊಫೆಷ್ನಲಿ ಹೋಗೋರು ಕೂಡ ಅವರ ಮಕ್ಕಳು ಮತ್ತು ಗಂಡನ ನೋಡ್ಕೊಳ್ತಾರೆ ವಿನಃ ಅವರ ಹೆಲ್ತ್ ಬಗ್ಗೆ ಅವರು ಖಂಡಿತವಾಗಿ ಅವ್ರು ನೋಡ್ಕೊಳ್ಳೋದಿಲ್ಲ. ಅದನ್ನು ಬಿಟ್ಟು ನಮ್ಮ ಹೆಲ್ತನ್ನು ನಾವು ನೋಡ್ಕೊಳ್ಳೋದು ಹೇಗೆ, ಅದು ಪ್ರತಿಯೊಂದು ವಯಸ್ಸಲ್ಲಿ ಏನೆಲ್ಲ ಚಾಲೆಂಜಸ್ ನಮಗೆ ಹೆಲ್ತಲ್ಲಿ ಬರ್ತದೆ ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಏನೆಲ್ಲ ಮೆಡಿಸಿನ್ಸ್ ತೊಗೊಳ್ಬೇಕು, ಏನೆಲ್ಲ ಎಕ್ಸಸೈಸ್ ಮಾಡಬೇಕು, ಅದೆಲ್ಲದನ್ನು ನಾವು ಗಮನ ತಗೊಂಡ್ರೆ ಖಂಡಿತವಾಗಿ ಹೆಲ್ತ್ ಕ್ಯಾನ್ ಬಿ ಅ ಪ್ರಯಾರಿಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಖುಷಿ ಆಯಿತು ಮೇಡಮ್. ನೀವು ಇನ್ನಷ್ಟು ಸಮಾಜ ಸೇವೆ ಮಾಡಿ ನಿಮಗೆ ಇನ್ನಷ್ಟು ಪ್ರಶಸ್ತಿ ಆಗಿರ್ಬೋದು, ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ವೀಕ್ಷಕರು ಹಾಗೂ ನಾನು ನಿಮಗೆ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸ್ಪಂದನ ಟಿ ವಿ ಅವರಿಗೆ ನನ್ನ ಅನಂತ ಅಭಿನಂದನೆಗಳು. ಇನ್ನಷ್ಟು ನಮ್ಮೂರ ಜಾಣೆಯಲ್ಲಿ ಸಾಧಕರನ್ನು ಗುರುತಿಸಿ ಸಮಾಜಕ್ಕೆ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಅನ್ನೋದಕ್ಕಿಂತ ನಮ್ಮೂರಿನ ಸಮಾಜ ಸೇವಕಿ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರವರು ಯಾವ ರೀತಿ ಸಮಾಜ ಸೇವೆ ಮಾಡಿದಕ್ಕಿಂತ ಆರೋಗ್ಯದ ಬಗ್ಗೆ ನಮಗೆ ಅರಿವನ್ನು ಮೂಡಿಸಿದರು. 10ರಷ್ಟು ದುಡಿ 1ರಷ್ಟು ದಾನ ಮಾಡು ಅಂತ ಹೇಳ್ತಾರೆ. ಇವರು 10ರಷ್ಟು ದುಡ್ದಿದ್ದಾರೆ, 9ರಷ್ಟು ದಾನ ಮಾಡಿದ್ದಾರೆ. ಇವರ ಒಂದು ಧ್ಯೇಯ ನಮಗೆ ತುಂಬಾ ಒಂದು ಹೆಲ್ಪ್ಫುಲ್ ಆಯಿತು, ತುಂಬಾ ಮೋಟಿವ್ ಆಯಿತು ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.